ನಾದ ಅನ್ಪುನಿ ಪರೋಟ ಕೇಸರ ಅಂತೀನಿ ಒಂದು ಎಗ್ ಪರೋಟ ಅವು ರೋಡ್ ಸೈಡ್ ಅಂಗಡಿಯಲ್ಲಿ ಹಿಡಿದು ಪೂರ ತಿಕ್ಕೊಂಡು ಜಾಸ್ತಿ ಅವನಿ ಇಲ್ಲದ ಮತ್ತೆ ನೆಂಚದು ಹಾಕೊಂಡು ತೂಕ ಅಂತ ಟ್ರೈ ಮಾಡ್ತಾರೆ ಅಂದ ರೋಡ್ ಸೈಡ್ ಪೂರ ಖಾಲಿ ಪರೋಟನ್ನು ಎತ್ತಿ ಚಪಾರ್ದು ಹಾಕಿ ಉಪ್ಪು ಮುಚ್ಚಿ ಪೂರ ಪಾರ್ದು ಪರೋಟ ಪೊಡಿ ಒಂದು ಪಾರ್ದು ಆ ಮಂಚದು ನಮ್ಮ ಇಟ್ಟು ಈರುಳ್ಳಿ ಬಾಕಟ್ಟು ಮುಂಚೆ ಮಂಚಿ ಬರಡು ವೆರೈಟಿ ವಿಡಿಯೋ ತರ ಕಲ್ತಾರೆ ನಾವು ಕೈಲು ಉಂಟು ಕಾಯಿ ಮುಂಚೆ ನೀರುಳ್ಳಿ ಬಾಡಿ ಬಕ್ಕ ಟೊಮೆಟೊ ಮೆಲ್ಲ ಅಲ್ಲಿಗೆ 1 ಪ್ಲೇಟ್ ಬಂದು ಲೋಶಿ ಖಾಲಿ ಮಾಡ್ಕೊಂಡು ಚೂರು ಮಂಜದ ಬಡಿ ತೆತ್ತಿ ಪಾಡು ನೀವು ಪೂರ ಮಂಜದ ಬಡಿ ಪಾಡಬೇಡಿ ಚೂರು ಮಂಜದ ಬಡಿ ఒక రుచికి కూడా అయినది ఉప్పు ತೆಕ್ಕಾಯರು ಗ್ಯಾಸ್ ಸರಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಖಾರಕ್ಕೆ ತಕ್ಕಷ್ಟು ಕೆಂಪು ಮುಂಚಿದು ಪೊಡಿ ಇದೆಂತ ಮಾರೆ ಮುಂಚಿದಡಿ ಮುಂಚಿ ಬಡಿ ಖಾರಕ್ಕೆ ತಕ್ಕಷ್ಟು ಆಮೇಲೆ ಬೆಳಗ್ಗೆ ಮಾಡಬೇಕು ಫುಲ್ಲು ಟೇಪಲ್ನೆ ಎಣ್ಣೆ ಕಮ್ಮಿ ಆದರೆ ಚೂರು ಎಣ್ಣೆ ಹಾಕಿ ಚೂರು ಎಣ್ಣೆ ಹಾಕಿ ಯಾವ ಸಾರದೆಣ್ಣೆ ಮಾರೆ ಆಮೇಲೆ ಸರಿ ಮಾಡಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆದಾ ಸರಿಯದಾ ಆಗುತ್ತ ಆಮೇಲೆ ಒಂದು ತೆತ್ತಿಯನ್ನು ತೆತ್ತು ಹೀಗೆ ಹಾಕ್ಬೇಕು ಸರಿಯಾಗಿ ವೀಕ್ಷಿಸಿ ನೀವು ಯೂಟ್ಯೂಬ್ ನೋಡಿದವರು ಸರಿಯಾಗಿ ವೀಕ್ಷಿಸಿ ಬಿ ಸರಿ ಪಾತ್ರ ಒಂಚೂರು ಇಲ್ಲ ಸರಿ ಉಂಟು ವೀಕ್ಷಕರ ಗಮನಕ್ಕೆ ಈ ವಿಡಿಯೋವನ್ನು ಶುರುವಿನಿಂದ ಕೊನೆಯ ತನಕ ಸರಿಯಾಗಿ ನೋಡಿ ಆಮೇಲೆ ಪರೋಟವನ್ನು ಹೀಗೆ ಪುಡಿ ಮಾಡಿ ಇದಕ್ಕೆ ಹಾಕಿ ಮುಂಚೆನೆ ಚಪಾತಿ ಸಹ ಮಾಡಬಹುದು ಚಪಾತಿ ಮುಂಚೆನೆ ಜೇಂಕುಲು
ಅಂಗಡಿ ಕಂಚಿನ ಪರೋಟ ಅಂಚಾದ ಜಾಸ್ತಿ ಪೊಡಿ ಪೊಡಿ ಹಾಕಿ ಒಂಚೂರು ಗಟ್ಟಿ ಗಟ್ಟಿ ಇಪ್ಪುಂಡು ಮಲ್ಲ ಮಲ್ಲ ಪೀಸ್ ಕಟ್ ಮಲ್ಲ ಮಲ್ಲ ಅಂಡ್ ತೆತ್ತಿ ಒಂಜಿ ಒಂಜಿ ತೆತ್ತಿದ ನೆಟ್ಟು ಇಲ್ಲ ಗೊತ್ತುಂಡು ಒಂಚೂರು ಕಲ್ತಲ್ಲ ಕಲ್ತಲ್ಲ ಪಾತ್ರೆ ಉಪ್ಪು ಕಮ್ಮಿ ಆಗಿದೆ ಏ ತುಯ್ಯರ ಇರು ರುಚಿ ನಾನು ಮಂಚಿನ ಉಪ್ಪು ಪೇಪರ ಸರಿ ಇಪ್ಪುಂಡು ಅತ್ತೆ ಕಡೆ ಉಪ್ಪು ಪಾಡ್ದಾರೆ ಗೊತ್ತುಂಡು ತಿಂದು ತೂ ಅಂದ ಪಿರವಾಡ್ನ ಇರು ഞാനഞ്ച് ಈರಂತಿರದಕ ತಿಲ್ಲದಕ ಈರು ತಿಂಡ್ರೆ ಅಲ್ಲಿ ವೇತಕ್ಕೆ ತಿಂದು ಪನ್ನೋಡು ಉಪ್ಪು ಜಾಸ್ತಿ ಆದ್ನ ಇಜ್ಜ ಈರು ಪನ್ನುವಾರು ಉಪ್ಪು ಸರಿ ಉಂಟು ಇದು ಜಾಸ್ತಿ ಅನ್ನಲ್ಲ ಈಗ ಹಾಂ ಸವಿಯಲು ಸಿದ್ಧವಾದ ಎಗ್ ಪರೋಟ ಈಗ ಸವಿಯಲು ಸಿದ್ಧ ಹಾಂ ಮಾಡುವ ವಿಧಾನ ಸುರುವಿನಿಂದ ಗಮನಿಸಿ ಬಾರ್ಸೋಕಾತಿನ್ಗೆ ಅವೇ ಖುಷಿ ಅಂಚ ಬಾರಿಸು ಬಾಂಬೆ ತಕ್ಕ ಎಡ್ಡ ಆತನ ಪಂಡ ಬಾರ್ಸೋಕಾತನ ಗುಡ್ಡ ತಕ್ಕ ಎಡ್ಡ ಆತನ ಪಂಡ ಆಚೆ ಹಾಕಿ ಬಾಂಬೆದಲ್ಲಿ ಬನ್ನಿ ಬಾರ್ಸೋಕಾತನ್ಗೆ ಬಡದಿದಾಲ ಪಂಡಿತ ಡ್ಯಾಡಿ లేదు తిందుకు లెంచాతనుంది